ಇದ್ದಲ ಹೇಮಾದ್ರಿಪುರಪತಿಯ ಇದ್ದಲ ಹೇಮಾದ್ರಿಪುರಪತಿ ತರಳೆಯಾಗಿಯ ಜಲಜಾಕ್ಷಿ ತರಳೆಯಾಗಿಯ ಜಲಜಾಕ್ಷಿ ಗೆಳತಿಯನು ಕರೆಯುತ್ತ ಬೀರ್ದಳು ಚಿತ್ತದೊಲವ ಬದುಕು ಎನ್ನುವುದು ಜಾಣನಿಗೆ ಕನಸು, ಮೂರ್ಖನಿಗೆ ಆಟ, ಶ್ರೀಮಂತನಿಗೆ ತಮಾಷೆ. ಇಂತಹ ದ್ವಂದ್ವಮಯವಾಗಿರುವಂತಹ ಪ್ರಪಂಚದಲ್ಲಿ ನಮ್ಮ ಜೀವನವನ್ನು ನಾವೇ ರೂಪಿಸಿಕೊಳ್ಬೇಕು ಅಂತ ಹೇಳಿದ್ರು. ಆ ನೆಲೆಯಲ್ಲಿ ಯೋಚನೆ ಮಾಡಿರುವಂತಹ ನನ್ನ ಅಪ್ಪ ರಾಜಾದಿತ್ಯ ಮಹಾರಾಜರು ನನಗೆ 5 ವರ್ಷ ತುಂಬಿದ ಬಳಿಕ ಗುರುಕುಲಕ್ಕೆ ಸೇರಿಸಿದರು ಗೆಳತಿ. ಹೌದು ಹೌದು, ಗುರುಕುಲಕ್ಕೆ ಸೇರಿ ಗುರುಗಳು ಹೇಳಿಕೊಟ್ಟಿರುವಂತಹ ಸಕಲ ವಿದ್ಯೆಗಳನ್ನೆಲ್ಲ ಕಲಿತು ಮೊನ್ನೆಯ ದಿವಸ ತಿರುಗಿ ಅರಮನೆಗೆ ಬಂದೆ. ಎಲ್ಲಿಲ್ಲದ ಸಂತೋಷವೂ ಆಯಿತು. ಅಷ್ಟೇ ಅಲ್ಲ, ನನ್ನ ಬಗ್ಗೆ ಈ ನಮ್ಮ ಅರಮನೆಯಲ್ಲಿ ಆಡಿಕೊಳ್ಳುವುದಾದ್ರೂ ಹೇಗೆ ಹೇಗೆ ಭೂರಿ ವೈಭವ ಅಂತಿರ್ಪ ಮಮ ಚೆಲುವರು ಸುರನಾರಿಯರು ತವ ಮೋರೆಯ ಮುಚ್ಚಲು ಮೆರವೇ ಕಿಮಿಸುನಿಯ ವದನ ಚಂದಿರ ಕುಂದ ಕುಟ್ಮಲ ಆರಾಧನ ಬೆಳೆದಿರ್ಪೆ ಈ ನಗರದೊಳ ಅಂತ ಹೇಳಿದ್ರು. ಆಗ ಎಲ್ಲಿಲ್ಲದ ಸಂತೋಷ, ನೆಮ್ಮದಿ ಎಲ್ಲವೂ ನನ್ನ ಪಾಲಿಗೆ ಇತ್ತು. ಆದ್ರೆ ಈಗ ಯಾಕೋ ಬೇಸರ. ಏನು ಯಾಕೆ ಗೊತ್ತೇನೆ? ಯಾಕೆ? ನೋಡಿದ್ದನ್ನೇ ನೋಡುವುದು, ತಿಂದದ್ದನ್ನೇ ತಿನ್ನುವುದು, ಕೇಳಿದ್ದನ್ನೇ ಕೇಳುವುದು. ಹೀಗಾದ ಮೇಲೆ ಯಾರಿಗೂ ಬೇಸರ ಆಗುವುದಿಲ್ವ ಹೇಳು? ಆಗ್ತದೆ. ಅದಕ್ಕೊಂದು ಯೋಚನೆ ಮಾಡಿದ್ದೇನೆ. ಏನು ಗೊತ್ತೇ? ಮನಮುದಗೊಳಿಸಲು ಮನದೆಡೆ ಹೋಗುವ ಮನದೆಡೆ ಹೋಗುವ ಮನದೆಡೆ ಹೋಗುವ ವಿಮಲನೆ ನೀ ಬಾರಿ ವನದೆಡೆ ಹೋಗುವ ವನದೆಡೆ ಹೋಗುವ ವಿಮಲನೆ ನೀ ಬಾರಿ ಓ ವಿಮಲನೆ ನೀ ಬಾರಿ ಆಡಿದೆವಾದರೆ ನಾವು ಆಡಿದೆವಾದರೆ ಆಡಿದೆವಾದರೆ ಮೂಡಿದ ಬೇಸರ ನೀಡಾಡಲುಬಹುದು ಬೇಸರ ನೀಡಾಡಲುಬಹುದು ಬೇಸರ ನೀಡಾಡಲುಬಹುದು
ದರುಪವನಗೆ ನಡೆದರು ದರುಪವನಗೆ ಚಂದಿರ ಮುಗಿಯರು ಸುಂದರ ಸಲಿಲವ ಹೊಂದಿರವಿದುವುದಗೆ ಚಂದಿರ ಮುಗಿಯರು ಸುಂದರ ಸಲಿಲವ ಹೊಂದಿರವಿದುವುದಗೆ ಹೊಂದಿರವಿದುವುದಗೆ ಮನಸ್ಸೊಂದು ಪ್ರಫುಲ್ಲತೆಯನ್ನು ಹೊಂದಬೇಕಂತಾದ್ರೆ ಹೊಸದಾದಂತಹ ಪರಿಸರವನ್ನು ನೋಡುವಂತ ಆಸೆ ಬಯಸುತ್ತದೆ. ಹೌದು, ತಪ್ಪೇನಿಲ್ಲ. ಆದ್ರೆ ನನ್ನ ಯೋಚನೆಯು ಅದಾಗಿದೆ. ಈಗ ನನ್ನ ಮನಸ್ಸಿಗೆ ಏನು ಏನು ಹೊಸತನ್ನು ನೋಡಬೇಕು ಎನ್ನುವಂತಹ ಬಯಕೆಯಾಗಿದೆ. ಹಾಗಾಗಿ ನಾನು ನಮ್ಮ ಅಪ್ಪ ನಿರ್ಮಿಸಿರುವಂತಹ ಉಪವನಕ್ಕೆ ಹೋಗುವಂತ ಮನಸ್ಸು ಮಾಡಿದ್ದೇನೆ. ಬರುವರೆ ನಿನ್ನ ಅಭಿಪ್ರಾಯವೂ ನನಗೆ ಬೇಕಾಗಿದೆ. ಹೇಗೆ ಏನು ಎನ್ನುವುದಾಗಿ ಹೇಳ್ತೀಯಾ? ನನ್ನಲ್ಲಿ ಕೇಳದೆ ಬೇಡ. ಅಂದ್ರೆ ನೀನು ಬರುವುದಿಲ್ಲ ಅನ್ನುವುದು ನಿಶ್ಚಿತವಾಯ್ತು ನನಗೆ. ಹಾಗಲ್ಲ, ಸದಾ ನಿನ್ನ ಜೊತೆಯಲ್ಲಿ ಇದ್ದವಳು ನಾನು. ಹೌದು, ಬರ್ತೇನೆ. ನೀನ್ ಬರ್ತೀಯ ಅಂತಾಯ್ತು. ನೀನ್ ಒಬ್ಳೆ ಬಂದ್ರೆ ಆಗುದಿಲ್ಲ, ಅಥವಾ ನಾನೊಬ್ಳೆ ಹೋದ್ರೂ ಸರಿ ಆಗುದಿಲ್ಲ. ನಾನೊಬ್ಳೆ ಹೋದ್ರೆ ಏನಾಗ್ತದೆ ಹೇಳು? ಹೋದಳು ಮಿಂದಳು ಬಂದಳು ಅಂತ ಆಗ್ತದೆ. ಇಷ್ಟೇ ಆಗುದಲ್ವಾ? ಅದು ಬೇಡ. ಹಾಗಂತ ನಮ್ಮ ಗೆಳತಿಯರೆಲ್ಲ ತುಂಬಾ ಜನ ಇದ್ದಾರೆ. ಅವರಿಗೆಲ್ಲರಿಗೂ ನೀನು ಸೂಚನೆ ಕೊಡ್ಬೇಕು. ಅವ್ರನ್ನೆಲ್ಲ ಒಡಗೂಡಿಕೊಂಡು ಜೊತೆಗೂಡಿ ಹೋಗೋಣ. ಮುದರಿ ಗಂಗೆ
ಎಷ್ಟೆಲ್ಲ ಮನಸ್ಸಿಗೆ ನೆಮ್ಮದಿ ಆಯ್ತು, ಸಂತೋಷವಾಯ್ತು. ಗೆಳತಿ, ಈ ಉಪವನವನ್ನು ನೋಡುತ್ತಾ ಇದ್ದ ಹಾಗೆ ಆ ಕಡೆಯಲ್ಲೆಲ್ಲ ನೋಡಿದರೆ ಇನ್ನು ವರ್ಣಿಸಲಸದಳ ಆ ರೀತಿಯಲ್ಲಿ ಉಂಟು. ನೋಡು ಗೆಳತಿ, ಆಕಾಶವನ್ನು ಚಿಂಬಿಸುವಂತಹ ವೃಕ್ಷ ಪಂಕ್ತಿಗಳು ಅಷ್ಟೇ ಅಲ್ಲ, ಈ ಕೆರೆಯಲ್ಲಿ ನೋಡಿ ಹಂಸ ಪಕ್ಷಿಗಳು ಯಾವ ರೀತಿಯಾಗಿ ಈಜಾಡುತ್ತಿವೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲಿಲ್ಲದ ಸಂತೋಷವಾಗ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಇರುವೆಗಳ ಸಾಲು. ಆ ಇರುವೆಗಳ ಸಾಲಿನಲ್ಲಿ ಮುಂದೆ ನೋಡು, ದೊಡ್ಡ ತಲೆ ಇರುವೆ ಹೇಗೆ ಹೋಗ್ತಾ ಉಂಟಲ್ಲ. ಆ ಇರುವೆ ಸಾಲನ್ನು ಗಮನಿಸಿದರೆ ಮಾನವರು ಅದಕ್ಕಿಂತ ಹೊರತಾಗಿ ಇರ್ತಾರೆ ಅಂತ ಭಾವಿಸಬೇಕು. ಅಲ್ಲ ಗೆಳತಿ, ಎಳೆಲತೆಯ ಲಾವಣ್ಯ ಲಹರಿ, ಮಾವುಗಳ ಮಂಗಳದ ಮಡುವು, ಕೋಗಿಲೆಯ ಕೊರಳ ಪುಣ್ಯಂ, ಗಿಳಿಬಿಂಡುಗಳ ಸವಿಯ ಸಾಮ್ರಾಜ್ಯಂ, ಹಿಮಗಳು ಚೆಲ್ಲಿದ ಬೆಳಗಿನ ಬೆಂಬಳಂ. ಆಹಾ ಆಹಾ, ರತೀಶ್ವರನ ಭುಜಬಲದ ವೀರ ಸಿರಿ ಎಂದೆನಿಸಿ ಮೆರೆಯುವ ಈ ನಮ್ಮ ಉಪವನ. ಇದನ್ನೆಲ್ಲ ಕಂಡಾಗ ಸಂತೋಷವೇ ಸಂತೋಷ. ಅಲ್ಲೋಣೆ, ಅಲ್ಲಿ ಜಿಂಕೆಯ ಮರಿ ಹೇಗೆ ಜಿಗಿಯುತ್ತಾ ಆ ಕಡೆ ಅತ್ತಿಂದತ್ತ ಇತ್ತಿಂದತ್ತ ಓಡುತ್ತಾ ಇದೆ. ಅದು ನೋಡು ಯಾವ ರೀತಿಯಾಗಿ ಎಷ್ಟು ಸಂತೋಷದಿಂದ ಓಡಾಡುತ್ತಿದೆ ಅಲ್ಲ. ಅದನ್ನ ನೋಡಿದ್ರೆ ಬಹಳ ಸಂತೋಷ. ಅದಲ್ಲ, ಈ ಕೊಳದಲ್ಲಿ ನಾವು ಈಗ ಬಂದವರು ಮನಸಾರೆ ಈಜಾಡಿದ್ದೇವೆ. ಹಾಗೆ ಮೇಲೆ ಬಂದಿರುವಂತಹ ನಾವುಗಳೆಲ್ಲ ತಂದಿರುವಂತಹ ಪಟ್ಟೆ ಪೀತಾಂಬರಗಳನ್ನೆಲ್ಲ ಹುಟ್ಟಿದ್ದೇವೆ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಆಭರಣಗಳನ್ನೆಲ್ಲ ತೊಟ್ಕೊಂಡಿದ್ದೇವೆ. ಇಲ್ಲಿಗೆ ನಮ್ಮ ಜಲಕ್ರೀಡೆ ಏನೋ ಆಯ್ತು. ಹಾಗಂತ ನಮ್ಮ ಶೃಂಗಾರ ಪರಿಪೂರ್ಣ ಆಯ್ತಾ ಹೇಳು? ಆಗುದಿಲ್ಲ. ಆಗ್ಬೇಕಂತಾದ್ರೆ ಹೂ ಬೇಕು. ಹೂ ಬೇಕಲ್ವಾ? ಹೂ ಇರುವುದು ಯಾರಿಗೆ? ಮೊದಲು ದುಂಬಿಗಳಿಗೆ, ಆಮೇಲೆ ದೇವರಿಗೆ, ಆಮೇಲೆ ನಮ್ಮಂತ ಹೆಣ್ಣು ಮಕ್ಕಳಿಗೆ ಅಲ್ವಾ? ಹಾಗಂತ ಇಲ್ಲಿ ಒಂದೆರಡಲ್ಲ, ಬಗೆ ಬಗೆಯ ಬಣ್ಣ ಬಣ್ಣದ ಹೂಗಳೆಲ್ಲ ಇದ್ದಾವೆ. ಹಾಗಂತ ನೀನು ಯಾವ ಹೂವನ್ನು ಕೊಯ್ತೀಯ? ಹೂವಿಗೆ ಆಯ್ಕೆ ಬೇಕು. ನಾ ಸೇವಂತಿಗೆ ಹೂ ಕೊಯ್ತೇನೆ. ಸೇವಂತಿಗೆ ಹೂ ಕೊಯ್ತೀಯ ನೀನು? ಹೂವಿಗೆ ಆಯ್ಕೆ ಬೇಕು. ಯಾಕೆ ಗೊತ್ತಾ? ನೀನೊಂದು ಹೂವನ್ನು ಕೊಯ್ಯುವುದಕ್ಕೆ ಹೋಗುದು, ನನಗಿಷ್ಟ ಆಗುವುದು, ನಾನು ಅದೇ ಹೂವಿಗೆ ಕೈ ಹಾಕುವುದು. ಆಗ ನಿನ್ಗೆ ಸಿಟ್ಟು ಬರ್ತದೆ, ನೀನ್ ಜಗಳ ಆಡ್ತೀಯ. ಹೂವಿಗಾಗಿ ಹೆಣ್ಮಕ್ಳು ಜಗಳ ಆಡಿಕೊಂಡ್ರೆ ಪ್ರಯೋಜನ ಉಂಟ ಹೇಳು? ಅದಾಗಬಾರ್ದು. ನಮ್ಮಲ್ಲಿ ನಮ್ಮ ಕೂಟ ಒಳ್ಳೇದಿರ್ಬೇಕು. ಹಾಗೆ ನಮ್ಮ ಯೋಚನೆ. ಅದಕ್ಕಾಗಿ ನೀನು ಮಲ್ಲಿಗೆ ಹೂವನ್ನು ಕೊಯ್ದು ಮೆಲ್ಲಗೆ ಬಾ. ನಾನು ಆ ಕಡೆ ಸಂಪಿಗೆ ಹೂವನ್ನೆಲ್ಲ ಕೊಯ್ದು ಬರ್ತೇನೆ. ಜೊತೆಯಾಗಿ ಹೋಗೋಣ. ಕುಸುಮಾಕಿಯರು ಕುಸುಮವ ಕೊಯ್ಯುತ್ತ ವನದಿಗೆ ಸಾಗಿದರು. ಮಲ್ಲಿಗೆ ಜಾತಿ ಸೇವಂತಿಗೆ ತರ ತರ ಪುಷ್ಪವ ಕೊಯ್ಯುತ್ತಿರೆ, ಪುಷ್ಪವ ಕೊಯ್ಯುತ್ತಿರೆ. ಕೊಯ್ದು ಉರಗಗಳು ಜಲಜಾತಿಗೆ ನಡೆಯುವು. ಉಪವನದಲ್ಲಿ 5 ಹಾವು ಕಚ್ಚಿದೆ. ಈ ವಿಷಯ ಮಹಾರಾಜರಲ್ಲಿ ಹೇಳಬೇಕು. ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಆಯ್ತಾ? ಅರಮನೆ ಒಯ್ಯುವುದೇ ಬರಿ ಬರಿಯ ಮಂತ್ರೌಷಧಿಯ ಪರಿಹಾರ ಕಾಣದೆ ಹೊಡೆದಿದನು ಡಂಗುರವ. ಏನಾಗಿ ಹೋಯಿತು? ಹೀಗಾಗುತ್ತದೆ ಎನ್ನುವುದಾಗಿ ಕರುಮನಸ್ಸಿಗೆಲ್ಲ ಭಾವಿಸಿದವನಲ್ಲ. ನನ್ನಿಂದಲೇ ಅಪ್ಪಣೆಯನ್ನು ಪಡೆದು ಉಪವನದತ್ತ ಹೋಗಿ ಬರುತ್ತೇನೆ ಅಪ್ಪ ಎಂದು ನನ್ನ ಮಗಳು ಜಲಜಾಕ್ಷಿ ಹೋಗಿದ್ಲು. ವಿಷಯ ತಿಳಿಯಿತು. 5 ಹಾವ ಕಚ್ಚಿತು ಎಂದು ಹೋಗಿ ಕರೆ ತಂದೆ. ಹಲವು ವಿಷವೈದ್ಯರನ್ನ ಕರೆಸಿದೆ. ನೋಡಿದ್ರೆ ಗುಣಪಡಿಸುವುದಕ್ಕೆ ಆಗಲಿಲ್ಲ. ಏನು ಮಾಡ್ಲಿ ಮುಂದೆ ಎಂದು ತಿಳಿದವ ಡಂಗುರವನ್ನು ಹೊಡಿಸಿದ್ದೇನೆ. ನನ್ನ ಮಗಳು ಗುಣಪಡಿಸಿದವರಿಗೆ ಅರ್ಧರಾಜ್ಯವನ್ನ ಕೊಡ್ತೇನೆ ಎನ್ನುವುದಾಗಿ ಯಾರಾದರೂ ಬರ್ತಾರ ತಾವು ಯಾರು ಅಂತಾನೆ ಗೊತ್ತಾಗಲಿಲ್ಲ. ನಿಮ್ಮ ಡಂಗುರದ ವಾರ್ತೆಯನ್ನು ಕೇಳಿ ಬಂದವನು. ನನ್ನ ಹೆಸರು ವಿಷಯವೈದ್ಯ ಎನ್ನುವುದಾಗಿ. ಹೌದಾ? ಹೌದು. ಹಾವು ಕಚ್ಚಿದೆ ಅಂತ ಡಂಗುರ ಹೊಡಿಸಿದ್ದು. 5 ಹಾವು ಕಚ್ಚಿದೆ ನನ್ನ ಮಗಳಿಗೆ. 5? ಹೌದು. 5 ಅಲ್ಲ, 10 ಕಚ್ಚಲು ತೊಂದರೆ ಇಲ್ಲ ಸ್ವಾಮಿ. ಏನು ನಿಮ್ಮ ಹರಕೆ ಉಂಟಾ? ಹಾಗಲ್ಲ, ಮತ್ತೆ ಔಷಧಿ ಕೊಟ್ಟು ಗುಣಪಡಿಸುವ ಯೋಗ್ಯತೆ ನನ್ನಲ್ಲುಂಟು. ನನಗೆ ಗುಣಪಡಿಸ್ಲಿಕ್ಕಾಗಲಿಲ್ಲ ಅಂತ ನಾನು ಒಪ್ಪಿಡುತ್ತೇನೆ. ಆದ್ರೆ ಒಂದು ಮಾತು, ಮತ್ತೆ ಈಗ ನೀವು ನಿಮ್ಮ ಕುಲದೇವರಿಗೊಂದು ಹರಕೆ ಹೇಳಿಕೊಂಡು. ಆದಿತ್ತು ಪಡವಿ ಬನಸುತ್ತೆ ಔಷಧಿಯ ಕೊಡೆ ಬಳಿಕ, ಪಡವಿ ಬನಸುತ್ತೆ ಔಷಧಿಯ ಕೊಡೆ ಬಳಿಕ, ದಿನ ದಿನಕ್ಕೆ ಕೊಡ ಹೊಂದುತ್ತಾಗಲೇ ಕರುಣೆ ಮಾಡಿ ಎತ್ತೆತ್ತು ನೋಡಿದಳು.
ಬರುವುದು? ಹೌದಾ, ಹೇಳಿ. ಹಾವು ಬಂದ್ರೆ ನಿಮ್ಗೆ ಯಾಕೆ ಹೆದರಿಕೆ? ಇದು ನನ್ ಕಚ್ಚಿದ್ರೆ ನಿಮಗೆ ಕಚ್ಚಿದ ಔಷಧಿ ನಿಮ್ಮಲ್ಲೇ ಉಂಟಲ್ಲ. ಅಯ್ಯೋ, ನನ್ನ ಔಷಧಿ ನಾನು ಹೇಳ್ಕೊಡುದು. ನನ್ಗೂ ಇದು ಹಾವು ಕಚ್ಚಿದೆ ಅಲ್ಲ, ಹಾವು ಬೇರೆ ಕಚ್ಚಿದ್ರೆ ಯಾವ ಹೇಳ್ಕೊಡುದು. ಔಷಧಿ ಕೊಡಬೇಕು ಅಂತ ಅರ್ಥ. ಹೌದು. ಯೋಚನೆ ಮಾಡಬೇಡಿ, ಹಾವು ಇಲ್ಲಿಗೆ ಬರ್ಲಿಲ್ಲ. ಮತ್ತೆ? ನನ್ನ ಮಗಳು ಕನವರಿಸಿದ್ದು ಹಾವು ಅಲ್ಲಿ ಕಚ್ಚಿದ್ದಲ್ವಾ? ಅಪ್ಪಯ್ಯ, ಹಾ. ನಾನಿದ್ದದ್ದು ಉಪವನದಲ್ಲಿ. ಹೌದು. ಇಲ್ಲಿ ಹೇಗಿದ್ದೇನೆ? ಏನು ಇದೆಲ್ಲ? ವಿಷಯ ತಿಳಿದವನೇ ಕರೆ ತಂದಿದ್ದೇನೆ. ಏನು? ನನ್ನ ಗುಣಪಡಿಸಿದವರು ಇವರೇ. ನಮೋ ನಮಃ. ಆ ಕಡೆಯಲ್ಲಿ ಗೊಂಬೆ ಹಾಕ್ತಾ ಇದ್ದೀಯಾ? ನಿನಗೆ ಬೇಕಾದುದನ್ನು ನೀಡು, ಕೇಳು, ಕೊಡುವೆಯೇನ ಬರೆದನು. ನಿನಗೆ ಬೇಕಾದುದನ್ನು ಕೇಳು, ಕೊಡುವೆಯೇನ ವಿಶ್ವವೈದ್ಯರೇ, ಬಹಳ ಸಂತೋಷವಾಯಿತು. ನನ್ನ ಮಗಳನ್ನು ಗುಣಪಡಿಸಿದ್ದೀರಿ. ಆದುದರಿಂದ ನಾನು ಡಂಗುರವನ್ನು ಹೊಡೆಸಿದ ರೀತಿಯಲ್ಲಿ ನೀವು ಏನು ಬೇಕಾದರೂ ಕೇಳಬಹುದು. ನಾನು ಕೊಡುವುದಕ್ಕೆ ಸಿದ್ಧತೆಯಲ್ಲಿ ಇದ್ದೇನೆ. ಕೇಳಿ ಕೇಳಿ ಮಹಾರಾಜ. ಸಾವ ಬಳ ಬದುಕಿದೆ ಬದುಕಿದೆ ಈ ಉದವನ ರಾಜ್ಯ ಸಹಿತನೆಯೇ, ಈ ಉದವನ ರಾಜ್ಯ ಸಹಿತನೇ ಭೂವನನು ಒಲಿದಿದ್ದನಾಗ ಮಹಾರಾಜ್ರೆ, ವಿಶ್ವವೈದ್ಯರೇ, ಸಾಯುವ ಅಂಚಿನಲ್ಲಿದ್ದ ನಿಮ್ಮ ಮಗಳನ್ನು ಬದುಕಿಸಿಕೊಟ್ಟೆ ಎಂಬ ಕಾರಣಕ್ಕಾಗಿ ಹಾ, ಏನು ಬೇಕಾದ್ರೂ ಕೇಳಿ, ಏನು ಬೇಕಾದ್ರೂ ಕೇಳಿ. ಹೇಳಿದಾಗೆ ಹೇಳ್ತಾ ಇದ್ದೀರಿ. ಹೌದು. ಆದ್ರೆ ಈಗ ನನಗೆ ಸಮಸ್ಯೆ ಆಯ್ತು. ಏನು ಬೇಕಾದ್ರೆ ಕೇಳಬಹುದು. ಹೌದು. ಹಣ ಬೇಕಾ? ಹಣ ಅಥವಾ ಬೇಡ. ಮನೆ ಕಟ್ಟಿಸಿ ಕೊಡಬೇಕಾ? ಮನೆ ಕಟ್ಟಿಸಿ ಅಂತ ರಾಜ್ಯವನ್ನು ಭಾಗ ಮಾಡಿ ಕೊಡಬೇಕಾ? ಅದು ಬೇಡವೇ ಬೇಡ. ಹ? ಅಲ್ಲ, ಯಾವ್ದು ಬೇಡ ಅಂತ ಹೇಳಿದ್ರೆ ಏನು ತಗೊಳ್ಳೋದಿಲ್ವಾ? ಏನು ತೆಕ್ಕೋದ ಅಂತ ಅಲ್ಲ, ಮತ್ತೆ ನನಗೇನು ಬೇಕಂತ ಯೋಚನೆ ಮಾಡ್ತಾ ಇದ್ದೇನೆ. ಏನು ಬೇಕು ಅಂತ ಯೋಚನೆ ಮಾಡುವಷ್ಟು ಆಯ್ತಾ ಈಗ? ಹೌದು. ಕೇಳಿ ಕೇಳಿ, ಏನಂತ ಕೇಳಿ. ಮಹಾರಾಜ್ರೆ, ಹಾ. ನೀವು ಕೊಡುವುದೇ ಹೌದು ಅಂತ ಆದ್ರೆ ಕೊಡ್ಲೇಬೇಕು. ನಿಮ್ಮ ಮಗಳನ್ನು ಮದುವೆ ಮಾಡಿಸಿಕೊಡಿ, ಅರ್ಧ ರಾಜ್ಯವನ್ನು ನನಗೆ ದಾರಿ ಎರೆದು ಕೊಡಿ. ವಿಶ್ವವೈದ್ಯರೇ, ಹ. ಏನು ಕೇಳ್ತಾ ಇದ್ದೀರಾ ನೀವು? ಏನು? ಅರ್ಧ ರಾಜ್ಯವನ್ನು ಕೇಳಬಹುದಾಗಿತ್ತು, ಹೌದು. ಹಣವನ್ನೇ ಕೇಳಬಹುದಾಗಿತ್ತು, ಹ. ಅದು ಅಲ್ಲದೆ ಮನೆ ಬೇಕಾದ್ರೆ ಕೇಳಬಹುದಾಗಿತ್ತು. ಮನೆ ಬೇಡ. ಎಷ್ಟು ದೊಡ್ಡ ಮನೆ ಬೇಕಾದ್ರೂ ಕಟ್ಟಿಸಿ ಕೊಡ್ತಾ ಇದ್ದೆ. ಬೇಡವೇ ಬೇಡಪ್ಪ. ಎಲ್ಲವನ್ನ ಬಿಟ್ಟು ನನ್ನ ಮಗಳನ್ನು ಮದುವೆ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದೀರಲ್ಲ, ಹೌದು. ಇದು ನ್ಯಾಯವೇ ಅಂತ ಕೇಳ್ತೇನೆ. ಹ. ಕೊಡುವವರ ಇದ್ದಾರ ಎಂಬಲ್ಲಿಗೆ ಹ. ಯಾವುದನ್ನು ಕೇಳಬೇಕು ಅದನ್ನೇ ಕೇಳಬೇಕು, ಹ. ಆಗದೆ ಹೋದದ್ದನ್ನ ಕೇಳಬಾರದು. ಕೊಡುವುದಕ್ಕೆ ಆಗುವುದಿಲ್ಲ ಎಂಬ ನೆಲೆಯಲ್ಲೂ ಇದ್ದೇನೆ. ನಮಗೆ ಬೇಕಾದನ್ನು ನಾವು ಕೇಳಬೇಕು. ನೀವು ವಿಶ್ವವೈದ್ಯರು, ಹ. ನಾವು ಮಹಾರಾಜರು. ಹ್ಮ್. ಈಗ ನನ್ನ ಮಗಳನ್ನ ಮದುವೆ ಮಾಡಿಕೊಳ್ಳುವುದಕ್ಕೆ ಹ. ಆಗ್ತದ? ಯಾಕೆ ಆಗುವುದಿಲ್ಲ. ಹ. ರಾಜರಾದವರಿಗೆ ನಿಮ್ಗೆ ಕೊಡ್ಲಿಕ್ಕೆ ಆಗ್ತದ? ಒಟ್ಟರೆ ಮದುವೆ ಮಾಡಬಹುದು, ಹ? ಹ? ಆಗುದಿಲ್ಲ. ಯಾಕೆ ಆಗುವುದಿಲ್ಲ? ನಾವು ರಾಜರಲ್ಲವೇ? ಹೌದು. ರಾಜಮನೆತನಕ್ಕೆ ಒಪ್ಪಬೇಕಾದಂತ ಅಲ್ಲ, ನೀವು ಅರ್ಧ ರಾಜ್ಯವನ್ನು ಕೊಡ್ತೀರಲ್ಲ, ಹ. ಅರ್ಧ ರಾಜ್ಯವನ್ನು ಕೊಟ್ಟಾಗ ಮತ್ತೇನು ತೊಂದ್ರೆ? ಮಗಳನ್ನು ಬದುಕಿಸಿಕೊಡ್ಲಿಕ್ಕೆ ಇದ್ ಮಾಡ್ಲಿಕ್ಕೆ ಆಗ್ತದಲ್ಲ. ಇದು ಒಳ್ಳೇದಾಯ್ತಲ್ಲ. ನಾನು ಡಂಗುರ ಹೊಡೆಸಿದ್ದೆ ತಪ್ಪಾಗಿ ಹೋಯಿತು. ಹ. ನನಗೆ ಮೊದಲು ಯೋಚನೆವಾಗಲಿಲ್ಲ ಹೀಗೆ ಕೇಳುತ್ತಾರೆ ಎನ್ನುವುದಾಗಿ. ಬಂದವರು ಏನಾದ್ರೂ ಕೇಳಬಹುದು, ಕೊಡಬಹುದು ಅಂತ ಆಲೋಚನೆ ಮಾಡಿಕೊಂಡಿದ್ದೆ. ನನ್ನದ್ದೇ ತಪ್ಪು. ಆಗಲಿ, ನನ್ನ ಮಗಳನ್ನ ನಿಮಗೆ ಮದುವೆ ಮಾಡಿ ಕೊಡುತ್ತೇನೆ. ಹೌದಾ? ಆದ್ರೆ ಹೀಗಲ್ಲ. ಎಂತದ್ದು? ಕಸಿ ಕಸಿ ಇದು ಕಸಿ ಕಸಿ. ಮಗಳನ್ನು ಮದುವೆ ನೀವು ಬಹಳ ಅವಸರದಲ್ಲಿರಬಹುದು, ಅದಾಗುವುದಿಲ್ಲ. ಮತ್ತೆ ನನ್ನ ಮಗಳನ್ನ ಮದುವೆಯಾಗುವವರು ಹೇಗಿರಬೇಕು? ರಾಜಪೋಷಕವನ್ನು ಧರಿಸಿರಬೇಕು. ಆದುದರಿಂದ ಇರುವುದು ಒಬ್ಬರೇ. ಆದಷ್ಟು ಬೇಗ ಎಲ್ಲರೂ ಧರಿಸ್ಕೊಂಡು ಬನ್ನಿ. ಅವರು ಆದಿತ್ತು. ನಮೋ ಇದೇನಿದು ಆಶ್ಚರ್ಯ?
ಯಾಕೆ ದಿಗ್ಭ್ರಾಂತರಾಗಿ ನೋಡ್ತಾ ಇದ್ದೀರಿ ಒಮ್ಮೆಲೆ? ಈ ಕಡೆಯಲ್ಲಿ ವಿಶ್ವವೈದ್ಯರಿಗೆ ಹೇಳಿ ಕಳಿಸಿದ್ದೆ, ಹಾ. ರಾಜಪೋಷಕವನ್ನು ಧರಿಸಿ ಬನ್ನಿ ಎನ್ನುವುದಾಗಿ. ರಾಜಪೋಷಕವನ್ನು ಧರಿಸಿದಾಗ ರಾಜನಾಗಿ ಕಾಣುವುದಕ್ಕೆ ಸಾಧ್ಯತೆ ಉಂಟ? ಮಹಾರಾಜರೇ, ರಾಜಪೋಷಾಕುಗಳನ್ನೇ ಧರಿಸಿ ನಾನೊಬ್ಬ ಮಹಾರಾಜನಾಗಬೇಕಾದ ಅನಿವಾರ್ಯತೆ ಇಲ್ಲ. ಮತ್ತೆ ನಾನು ಹುಟ್ಟಿನಿಂದಲೂ ಮಹಾರಾಜನೇ. ಹಾ. ಯಾವ್ಯಾವುದು ಅವರಿಗೆ ಅಧಿಕಾರಿ ಅಂತ ಭಾವಿಸಿಕೊಳ್ಳಬೇಕು. ಯಾವುದೇ ಅಧಿಕಾರಿ? ಆವಂತ್ಯ ಚಕ್ರವರ್ತಿ ದೇವವರ್ಮ ಎನ್ನುವುದು ನನ್ನ ಹೆಸರು. ಹೌದಾ? ಈ ಪರಿಸ್ಥಿತಿ ಬರುವುದಕ್ಕೆ ಕಾರಣ ಕಾರಣ? ಒಂದು ಕಾಲದಲ್ಲಿ ನನ್ನ ಸಾಮಂತರಾಗಿರುವಂತಹ ಮತ್ಸ್ಯೇಶ ರಾಜ ರತ್ನಾಕಿರೇಂದ್ರ ರಣಕ್ಷೇತ್ರದಲ್ಲಿ ಸೋಲಾಯಿತು. ಹಾ. ರಾಜ್ಯ ಒಕ್ಕಸ ಭಂಡಾರವನ್ನು ಕಳೆದುಕೊಂಡೆ. ಹಾ. ನಾಡನ್ನು ಬಿಟ್ಟೆ ಕಾಡನ್ನು ಸೇರಿದೆ. ಹಾ. ಕಾಡಿನಲ್ಲಿ ಹೋಗುತ್ತಿರುವ ಸಂದರ್ಭ ಹಾ. ಗಗದಗನೆ ಉರಿಯುವ ಬೆಂಕಿಯಲ್ಲಿ 5 ಮಂದಿ ಹಾವುಗಳು ದಹಿಸಿ ಹೋಗುವ ಸ್ಥಿತಿಯಲ್ಲಿದ್ರು. ಹಾ. ರಕ್ಷಣೆ ಬೇಕು ಅಂತ ಗೋಳೋ ಅಂತ ಅಂಗಲಾಚಿದ್ರು. ಹೌದಾ? ಆಗ ಅವರನ್ನು ರಕ್ಷಿಸುವುದಕ್ಕೆ ನನ್ನಲ್ಲಿ ಏನೂ ಇರಲಿಲ್ಲವಾಗಿತ್ತು. ಹಾ. ಮೈ ಮೇಲಿರುವ ವಸನವನ್ನು ಹಿಡಿದೆ. ಹಾ. 5 ವಸನಕ್ಕೆ ಹಾರಿದ್ರು. ಹಾ. ರಕ್ಷಣೆ ಕೊಡುವ ನೆಲೆಯಲ್ಲಿ ಕಾಡಿನಲ್ಲಿ ಹಿಡಿದುಕೊಂಡು ಹೋಗುವಾಗ ಹಾ. ಒಬ್ಬೊಬ್ಬರು ಒಂದೊಂದು ಸ್ಥಳವನ್ನು ಅರಸಿ ಹೊರಟು ಹೋಗಿಯೇ ಬಿಟ್ರು. ಹೌದಾ? ಅಲ್ಲಿಯೂ ನಾನು ಏಕಾಂಗಿ ಆದೆ. ಹಾ. ಅದೇ ವ್ಯತೆಯಲ್ಲಿ ಒಂದೆಡೆಯಲ್ಲಿ ಮಲಗಿದೆ. ಹಾ. ಒಂದು ಸ್ವಪ್ನವಿತ್ತು. ಸ್ವಪ್ನ? ಕನಸಿನಲ್ಲಿ ಬಂದು ತಿಳಿಸಿದ ವಿಚಾರ ಹೀಗೆ. ಹಾ. ಹೇಮಾದ್ರಿ ಅಧಿಕಾರಿ ಹಾ. ರಾಜಾದಿತ್ಯನ ಮಗಳು ಹಾ. ರಾಜಕುಮಾರಿ ಜಲಜಾಕ್ಷಿ ಹಾ. ಜಲಕ್ರೀಡೆಯ ನಿಮಿತ್ತವಾಗಿ ಇತ್ತ ಬರುತ್ತಾಳೆ. ಹಾ. 5 ಮಂದಿ ಹಾವು ನಾವು ಏಕಕಾಲದಲ್ಲಿ ಅವಳಿಗೆ ಕಡಿತೇವೆ. ಹಾ. ವಿಶ್ವವೈದ್ಯನಾಗಿ ನೀನೇ ಬರಬೇಕು. ಹಾ. ಅವಳ ವ್ಯಾಧಿ ಗುಣಮುಖ ಹೊಂದುತ್ತದೆ. ಮಹಾರಾಜ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಅಂತ ಹೇಳಿ. ಹೌದಾ? ಇಷ್ಟಾಗುವುದಕ್ಕೆ ಕಾರಣ ಹಾ. ನಾಗದೇವತೆಗಳ ಪೂರ್ಣಾನುಗ್ರಹ. ಹಾಗಾದ್ರೆ ಕನಸು ದಾರಿಗೆ ಬರ್ತದೆ ಅಂತ ಆಯ್ತು. ಕುಳಿತುಕೊಳ್ಳಿ. ಯಾರಲ್ಲಿ ಸಿಂಗರಿಸಿದರ ಬಲೆಯಲಿದು ಮಂಗಳಾಂಗಿಯರು ಅಪ್ಪಯ್ಯ, ಮದುವೆ ಅಂತ ಗೊತ್ತಾಯ್ತಾ? ಸಖಿಯರೆಲ್ಲ ಸೇರಿ ಶೃಂಗರಿಸಿದ್ರು. ಹಾ. ಯಾಕಂತ ಕೇಳಿದ್ರೆ ಎಷ್ಟು ಕೇಳಿದ್ರು ಹೇಳಲೇ ಇಲ್ಲ. ಹೇಳಲೇ ಇಲ್ವಾ? ಯಾಕೆ ಇದೆಲ್ಲ? ನಿನ್ನನ್ನ ಬದುಕಿಸಿದಂತ ವಿಶ್ವವೈದ್ಯರಿಗೆ ನಿನ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದೇನೆ. ಸುಮ್ನೆ ಇರ್ತೀರಾ? ಯಾಕೆ ಮಗಳೇ? ನಿಮಗೆ ಏನ್ ಹೇಳ್ಬೇಕಂತ ಕೇಳ್ತೇನೆ. ಯಾಕೆ? ದೇಹ ಬೆಳೆದ್ರೆ ಸಾಕಾಗುವುದಿಲ್ಲ ಅಪ್ಪಯ್ಯ, ಬುದ್ಧಿನ ಉಂಟೆ. ಬುದ್ಧಿಯು ಬೆಳೆಬೇಕು. ಹೌದು. ಸಾಮಾನ್ಯ ವಿಶ್ವವೈದ್ಯನಿಗೆ ರಾಜಕುಮಾರಿಯಾದ ನನ್ನನ್ನು ಕೊಟ್ಟು ಮದುವೆ ಮಾಡಿಸ್ತೀರಿ ಅಂತಾದ್ರೆ ಹಾ. ಒಂದು ಸಮಾನತೆ ಅನ್ನೋದು ಬೇಡೋ ಸಂಬಂಧಕ್ಕೆ? ಯಾಕೆ ಹೆದರ್ತೀಯ ಮಗಳೇ? ಹ? ಸಾಮಾನ್ಯದವರಲ್ಲ, ಮತ್ತೆ? ಅಸಾಮಾನ್ಯರು. ಅಸಾಮಾನ್ಯ ಆವಂತಿಯ ಅರಸ. ಹ? ಹೌದಾ? ಬಾ. ಕಾಮಿನಿ ರನ್ನಿಗೆ ಸೋಮ ಸುಂದರಗಿ, ಕಾಮಿನಿ ರನ್ನಿಗೆ ಸೋಮ ಸುಂದರಗಿ, ಕಾಮಿತ ವೀಮಗೆ ಕರುಣ ಕನಿಗೆ ಕಾಮಿನಿಯರು ಪ್ರೇಮದಿ ಬಾಳುತ್ತ ಹೇಮಾದರತಿಯ ಬಿಡಾಗಿದರು. ಶುಭವಾಗಲಿ ಎದ್ದೇಳಿ. ಮಗಳನ್ನ ದಾರಿ ಎರೆದೆ. ಮಗಳನ್ನ ದಾರಿ ಎರೆದೆ ಎಂಬಲ್ಲಿಗೆ ಮುಗಿಯಲಿಲ್ಲ. ನನ್ನ ರಾಜ್ಯವನ್ನೂ ಒಪ್ಪಿಸ್ತಾ ಇದ್ದೇನೆ. ಸರ್ವಸ್ವವನ್ನು ಅಳಿಯನಿಗೆ ತ್ಯಾಗ ಮಾಡಿ ತಾವೆಲ್ಲಿಗೆ ಹೋಗ್ತೀರಿ ಅಂತ ಕೇಳಬಹುದು. ವಾನಪ್ರಸ್ಥಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದ್ದೇನೆ. ಬೇಡ ಮಾವ, ಹಾ. ಕನ್ಯಾಪಿತೃ ಋಣದಿಂದ ತಾವು ಮುಕ್ತರಾಗಿದ್ದೀರಿ. ಹಾ. ಲೋಕದಲ್ಲಿ ಒಂದು ಮಾತೇ ಉಂಟು, ಹಾ. ಮಗಳನ್ನ ಕೊಟ್ಟೆಯೋ ಮಗಳನ್ನ ಪಡೆದೆಯೋ ಎನ್ನುವ ಹಾಗೆ. ಹಾ. ಅಳಿಯನಾಗಿ ಬಂದಿರುವಂತಹ ಅಳಿಯ ದೇವನಿಗೆ ಸರ್ವಸ್ವವನ್ನು ತ್ಯಾಗ ಮಾಡಿ ತಾವು ವಾನಪ್ರಸ್ಥಕ್ಕೆ ಹೋದ್ರೆ ನಿಮ್ಮ ಅಳಿಯನ ಮೇಲೆ ನಾಳೆ ಅಪವಾದ ಬರುತ್ತದೆ. ಹೌದಾ? ಹಾಗಂತ ಸಂಪತ್ತಿನ ಕೊರತೆ ನಿಮ್ಮ ಅಳಿಯನಿಗೆ ಉಂಟು ಅಂತ ಭಾವಿಸಿಕೊಳ್ಳಬೇಡಿ. ಹಾ. ಅನ್ಯ ಸಂಪತ್ತಿನ ಮೇಲೆ ಅಪೇಕ್ಷೆ ಪಡಬೇಕಾದ ಅನಿವಾರ್ಯತೆ ನಿಮ್ಮ ಅಳಿಯನಿಗಿಲ್ಲ. ಹಾ. ನನ್ನದೇ ಆದಂತಹ ಆವಂತಿ ಪೀಠ ಉಂಟು. ಅದನ್ನು ನಾನು ಮರಳಿ ಪಡಿಬೇಕು ಅಂತ ಆದ್ರೆ ನನಗೆ ಕೊರತೆ ಆಗಿರುವುದು ಸೇನಾಬಲ. ಹಾ. ತಾವೇ ಮುಂದೆ ನಿಂತು ಸೇನಾಬಲದ ವ್ಯವಸ್ಥೆ ಮಾಡ್ತೀರಿ ಅಂತ ಆದ್ರೆ ಹಾ. ಅದರಿಂದ ದೊಡ್ಡ ಉಪಕಾರ ಬೇರೆ ಯಾವುದೂ ಇಲ್ಲ ಮಾವ. ಸೇನಾಬಲದೊಂದಿಗೆ ನಾನು ಜೊತೆಗೂಡಿ ಬರ್ತೇನೆ. ಹಾ. ಈಗ ಊಟ ಆಗಬೇಕಲ್ಲ. ಬದುಕು ಜಟಕ ಭಂಡಿ ವಿಧಿ ಅದರ ಸಾರಥಿ ಎಂದಿದ್ದಾರೆ. ಒಂದು ಕಾಲದಲ್ಲಿ ದೇವವರ್ಮನ ಬದುಕಿನಲ್ಲಿ ವಿಧಿ ಕ್ರೂರಿಯಾಗಿಯೇ ಇದ್ದಾನೆ, ಈಗ ದಯಾಳುವಾಗಿದ್ದಾನೆ ಎನ್ನುವುದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ನಾನು ಇವತ್ತು ಒಂದು ಊರಿಗೆ ಅಧಿಕಾರಿ ಅಲ್ಲ ಸ್ವಾಮಿ, ಏಕಕಾಲದಲ್ಲಿ 3 ಊರಿಗೆ ಅಧಿಕಾರಿ. ಒಂದು ನನ್ನದೇ ಆಗಿರುವಂತಹ ಅವಂತಿ ಪೀಠ ಮಾವನ ಪೂರ್ಣ ಸಹಕಾರದಿಂದ ಮರಳಿ ಪಡೆದ ಹಾಗಾಯಿತು. ಇನ್ನೊಂದು ನನ್ನ ಸಾಮಂತರಾಗಿರುವಂತಹ ಮತ್ಸ್ಯೇಶ ರಾಜ ರತ್ನಾಕಿರ ಊರು, ಅದು ಕೂಡ ನನ್ನ ಸ್ವಾಧೀನವೇ ಆಯಿತು. ಮತ್ತೊಂದು ನನ್ನ ಮಾವನ ಊರು ಹೇಮಾದ್ರಿ, ಅದು ಅಳಿಯನಿಗೆ ಬಳುವಳಿಯಾಗಿಯೇ ಬಂತು. ಹಾಗಾದ್ರೆ ಇಷ್ಟಾಗುವುದಕ್ಕೆ ಮೂಲ ಕಾರಣ ನಾಗದೇವತೆಗಳ ಪೂರ್ಣ ಅನುಗ್ರಹ. ಹಾಗಾಗಿ ನನ್ನ ಬದುಕಿನಲ್ಲಿ ಅನುದಿನವೂ ಅನವರತವೂ ನಾನು ಎಲ್ಲೇ ಇದ್ರು ಹೇಗೆ ಇದ್ರು ನಾಗದೇವತೆಗಳನ್ನು ಮಾತ್ರ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಮದುವೆಯಾದಂತಹ ನೂತನ ವಧುವರರು ಈಗಾಗಲೇ 3 ಮಂದಿ ಉರಗಕನ್ಯರು ನೆಲೆಸಿರುವಂತಹ ಕ್ಷೇತ್ರ ದರ್ಶನವನ್ನು ಮಾಡಿ ಬಂದವರಿದ್ದೇವೆ. ಇವತ್ತು 4ನೇವಳಾಗಿರುವಂತಹ ಮಂದರತಿ ನೆಲೆಸಿರುವಂತಹ ಶ್ರೀ ಕ್ಷೇತ್ರ ಮಂದಾರ್ತಿಗೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ದೇನೆ. ರಮಣಿ ಜಲಜ
ಸ್ವಾಮಿ ಸತಿಪತಿಗಳು ಒಂದಾಗಿ ನೇರವಾಗಿ ಬಂದು ನಿಂತಿರುವಂತಹ ಸ್ಥಳ ಹಾ. ಇದುವೇ ಗಣ್ಯಕ್ಷೇತ್ರ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಮಂದಾರ್ತಿ. ರಮ್ಯ ರಮಣೀಯ ವಾತಾವರಣ ಅಲ್ಲವೇ ರಮಣಿ ಹೌದು. ನೋಟಕರನ್ನು ಆಕರ್ಷಿಸುವಂತಹ ಆಕರ್ಷಣೀಯವಾಗಿರುವಂತಹ ಅದ್ಭುತವಾದಂತಹ ಶಕ್ತಿಯನ್ನು ಹೊಂದಿರುವಂತಹ ಶ್ರೀ ಕ್ಷೇತ್ರ ಮಂದಾರ್ತಿ ಹಾ. ತೆಂಗು ಕಂಗುಗಳಿಂದ ರಾರಾಜಿಸುತ್ತಾ ಇದೆ. ನಮ್ಮ ಜೀವನದಲ್ಲಿ ಜೀವಿತದಲ್ಲಿ ಅದಾವುದೇ ಕಷ್ಟ ಕಾರ್ಪಣ್ಯಕ್ಕೆ ಗುರಿಯಾದ್ರೂ ಕೂಡ ಇಂತಹ ಒಂದು ಕ್ಷೇತ್ರ ದರ್ಶನದಿಂದ ಅದೆಲ್ಲ ದೂರ ಹೋದ ಅನುಭವವಾಯ್ತಲ್ವೇನೆ ರಮಣಿ. ಪುಣ್ಯಕ್ಷೇತ್ರವಾಗಿರುವಂತಹ ಮಂದಾರ್ತಿಗೆ ಬಂದಿರುವಂತಹ ನಾವು ಪರಿಶುದ್ಧವಾಗಿರುವಂತಹ ನಾಗತೀರ್ಥವನ್ನು ಇಳಿದು ಸ್ನಾನಾದಿ ಕರ್ಮವನ್ನು ಮಾಡಿ ಮುಗಿಸಿದ ಹಾಗಾಯಿತು. ಹೌದು. ಮಿಂದು ಮಡಿಯುಟ್ಟು ಶುಚಿರ್ಭೂತರಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸಾಧ್ಯಾನಿಸಿ ಹಾ. ಬೇಡಿಕೊಂಡ ಹಾಗಾಯಿತು. ಸಂತಾನದ ಕುರಿತಾಗಿ ಬೇಡಿಕೆ ಇರಿಸಿದ್ದೇವೆ. ಹೌದು. ಕ್ಷೇತ್ರ ದರ್ಶನ ಆಯ್ತು. ಸ್ವಾಮಿ ಬಂದು ಬಹಳಷ್ಟು ಹೊತ್ತಾಯ್ತು, ಮನೆಗೆ ಹೋಗುದಲ್ವಾ? ಸುಮ್ಮನೆ ನೀನು ಈಗ ತಾನೇ ಮಂದಾರ್ತಿಗೆ ಬಂದಿದ್ದೇವೆ. ನಿನಗೆ ಎಷ್ಟು ಬೇಗ ಮನೆ ಮುಟ್ಟುವುದೆನ್ನುವ ಒಂದೇ ಹಂಬಲ ರಮಣಿ. ಇನ್ನೇನು ಪುಣ್ಯಕ್ಷೇತ್ರವಾಗಿರುವಂತಹ ಮಂದಾರ್ತಿ ಕುರಿತಾಗಿ ಹೆಣ್ಣಾಗಿರುವಂತ ನೀನು ಅರಿಯದಾಗಿದ್ದೀಯ ರಮಣಿ. ಇನ್ನೇನುಂಟು ಇಲ್ಲಿ ಮಹತ್ವ? ರಮಣಿ, ಮಂದಾರ್ತಿಯ ಕುರಿತಾಗಿ ಉದಾಹರಣೆ ಕೊಡುವುದಕ್ಕೆ ಹಲವಾರು ಉಂಟು. ಹೌದಾ? ಜೀವಿತದಲ್ಲಿ ನೆನಪಿಸಿಕೊಳ್ಳುವುದಕ್ಕೆ ಒಂದು ಉದಾಹರಣೆ ಸಾಕು. ಯಾವುದದು ಒಂದು ಹೇಳಿ? ಕಾಲದಲ್ಲಿ ಕುಷ್ಠರೋಗ ಪೀಡಿತರಾಗಿರುವಂತಹ ಸುದೇವ ಬ್ರಾಹ್ಮಣರು ಹಾ. ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಕೂಡ ಅವರಲ್ಲಿರುವಂತಹ ಕುಷ್ಠವ್ಯಾಧಿಯ ನಿವಾರಣೆ ಆಗಲಿಲ್ವಂತೆ ರಮಣಿ. ಆಗ ನೇರವಾಗಿ ಮಂದಾರ್ತಿಗೆ ಬಂದು ಹಾ. ನಾಗತೀರ್ಥದಲ್ಲಿ ಮಿಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸ್ಸಾಧ್ಯಾನಿಸಿ ಪೂಜಿಸಿದಾಗ ಅವರಲ್ಲಿರುವಂತಹ ವ್ಯಾಧಿಯನ್ನು ದೂರ ಮಾಡಿದ ಕ್ಷೇತ್ರ ಹಾ. ಅದುವೇ ಮಂದಾರ್ತಿ ಕ್ಷೇತ್ರ. ಹೌದಾ? ಅದೇ ಸುದೇವ ಬ್ರಾಹ್ಮಣರು ನೆಲ್ಲಿಯ ಮರದಡಿಯಲ್ಲಿ ದ್ಯಾವಿಯ ಧ್ಯಾನಾಸಕ್ತರಾಗಿದ್ದಾರಂತೆ. ಹಾ. ನಾವು ಹೇಗೂ ಕ್ಷೇತ್ರಕ್ಕೆ ಬಂದಿದ್ದೇವೆ. ಹೌದು. ದಂಪತಿಗಳ ಆಶೀರ್ವಾದ ಪಡೆಯೋಣವೇ? ಹಾಗೆ ಮಾಡೋಣ. ಬಳಿಕಲ ಮುನಿಗೆರಗಿ ಭಕ್ತಿಯಲ್ಲಿಯೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಶ್ರೇಯಸ್ಸಾಗಲಿ. ಯಾರಪ್ಪ ನೀವು? ಎಂತ ಕಾಲ ಬಂತು ಸ್ವಾಮಿ. ಒಂದು ಕಾಲದಲ್ಲಿ ಮಂದಾರ್ತಿ ಕ್ಷೇತ್ರಕ್ಕೆ ನಾಮಕರಣ ಮಾಡಿದವನೇ ನಾನೇ ಇದ್ದೇನೆ. ಯಾರ್ಯಾರು ಅಂತ ಭಾವಿಸಿಕೊಳ್ಳಬೇಡಿ. ಆವಂತ್ಯ ಚಕ್ರವರ್ತಿ ದೇವವರ್ಮ ಎನ್ನುವುದು ನನ್ನ ಹೆಸರು. ಮನದನ್ನೇ ಜಲಜಾಕ್ಷಿ. ಸತುಪತಿಗಳು ಒಂದಾಗಿ ಮಂದಾರ್ತಿಗೆ ಬಂದಿದ್ದೇವೆ. ನಾಗತೀರ್ಥದಲ್ಲಿ ನಿಂತಿದ್ದೇವೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸ್ಸಾ ಧ್ಯಾನಿಸಿ ಪೂಜಿಸಿದ್ದೇವೆ. ಮದುವೆಯಾಗಿ ಅದೆಷ್ಟೋ ಕಾಲ ಗತಿಸಿವಾಯಿತು. ಸಂತಾನವೇ ಆಗಲಿಲ್ಲ. ಸಂತಾನ ಪಡಿಬೇಕು ಎನ್ನುವ ಕಾರಣಕ್ಕಾಗಿ ಪುಣ್ಯಕ್ಷೇತ್ರವಾಗಿರುವಂತಹ ಮಂದಾರ್ತಿಗೆ ಬಂದಿದ್ದೇವೆ. ಕ್ಷೇತ್ರಾನುಗ್ರಹದಿಂದ ಸಂತಾನ ಆಗುವಾಗ ಒಂದು ಆಶೀರ್ವಾದ ಮಾಡಿ ಸ್ವಾಮಿ. ಕೇಳು ನರಪತಿ ಕರ್ಮ ಭೂಯಿದು ಜನಿತೀರ್ಥ ಮನುಜನು ತಾಳಿ ಸತ್ಯವ ಧರ್ಮ ಪಾಲಿಪುದು ಹಾಳು ಮಾಡದು ಸತ್ಯವೆಂದಿಗೂ ಮೇಲು ಧರ್ಮವ ಹೊರೆಯುವುದು ಹಾಳು ಕೈಯಲು ಗೋಳುಗೊಂಬುದು ಉಳರಿದ ನರಿಯದಲೆ ನೆಡುವರು ಪ್ರಪಂಚವನ್ನ ಕರ್ಮಭೂಮಿ ಎಂದು ಕರೆಯುತ್ತಾರೆ. ಈ ಕರ್ಮಭೂಮಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ಸತ್ಯವಂತ ಧರ್ಮವಂತನಾಗಿ ಬದುಕಬೇಕಪ್ಪ. ಹಾಗೆ ಬದುಕಿದ್ರೆ ಮುಂದೊಂದು ದಿನ ಆತನನ್ನ ಧರ್ಮವೇ ಕಾಪಾಡ್ತದೆ. ಯಾರು ಅಧರ್ಮಿಗಳಾಗಿರುತ್ತಾರೋ ಅಂತವರಿಗೆ ಕಾಲವೇ ಒಂದು ದಿನ ಉತ್ತರ ಕೊಡ್ತದಪ್ಪ. ಮಗು, ಸಂತಾನದ ಬಗ್ಗೆ ಚಿಂತಿಸ್ತಾ ಇದೆಯಾ? ಸದ್ಯಕ್ಕದೊಂದೇ ವ್ಯತ್ಯಾಸ ಸ್ವಾಮಿ. ಚಿಂತಿಸಬೇಡ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಕಾಲವನ್ನು ನಾವು ಕಾಯಬೇಕು ಹೊರತು ಕಾಲವು ನಮ್ಮನ್ನ ಕಾಯುವುದಿಲ್ಲಪ್ಪ. ಮಗು, ಸತ್ಯವಂತ ಧರ್ಮವಂತ ನಿಷ್ಠಾವಂತರಾಗಿ ರಾಜ್ಯಭಾರ ಮಾಡು. ನಿನಗೆ ಒಳಿತಾಗ್ತದೆ ಮಗು. ಧನ್ಯನಾದ ಸ್ವಾಮಿ. ಕಾಲ ಬಂದಾಗ ದೇವಿಯ ಅನುಗ್ರಹದಿಂದ ನಮಗೆ ಸಂತಾನವಾಗುತ್ತದೆ ಅಂತ ನಮ್ಮನ್ನು ಸಮಾಧಾನ ಪಡಿಸಿದ್ದೀರಿ. ಆದ್ರೆ ಮಹಾರಾಜನಾಗಿರುವಂತ ನನ್ನ ಬದುಕಿನಲ್ಲಿ ಮುಂದೆ ಎಲ್ಲಿಯಾದ್ರೂ ಕಷ್ಟ ಬಂದ್ರೆ ಏನು ಮಾಡ್ಲಿ? ಮಗು, ಕಷ್ಟ ಬಂತು ಎನ್ನುವಾಗಿ ಚಿಂತಿಸಬೇಡ. ಕಷ್ಟ ಸುಖಗಳೆನ್ನುವುದು ಹಗಲು ರಾತ್ರಿಗಳಿದ್ದ ಹಾಗೆ. ಕಷ್ಟ ಬಂದಾಗ ಕುಗ್ಗಬೇಡ, ಸುಖ ಬಂದಾಗ ಹಿಗ್ಗಬೇಡ. ಕಷ್ಟ ಸುಖಗಳೆರಡನ್ನು ಸಮಾನವಾಗಿ ಸ್ವೀಕರಿಸು. ನಿನ್ನ ಇಷ್ಟ ದೇವರ ಆರಾಧಿಸು. ಕಷ್ಟ ಪರಿಹಾರವಾಗ್ತದೆ ಮಗು. ಮಹಾರಾಜನಾಗಿರುವಂತ ನನ್ನ ಬದುಕಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಆದ್ರೆ ಅದನ್ನು ನೇರವಾಗಿ ಎದುರಿಸುವ ಎದೆಗಾರಿಕೆ ನನಗುಂಟು. ಬದುಕಿನಲ್ಲಿ ಸಹಿಸಲಾರದ ಕಷ್ಟ ಬಂದ್ರೆ ಏನು ಮಾಡ್ಲಿ ಸ್ವಾಮಿ? ಮಗು, ಸಹಿಸಲಾರದ ಕಷ್ಟ ಬಂತು ಅಂತಾದ್ರೆ ನೇರವಾಗಿ ಮಂದಾರ್ತಿಗೆ ಬಾ. ದೇವಿ ನಿನ್ನ ಜನಪಾಲ ಅರಮನೆಯೊಡು ನಿದ್ರಿಸೆ ಒಟ್ಟು ಕಾಡಿನ ಬಳಿಯ ಏನಿದೆ ಜನಪಾಲ ಪೂಜಿಸಲ್ ಅನುವಾಗಿ ವಾರಾಯಿ ವನದಿಯೊಳಿಯ ಮೂರ್ತಿ ಗಗನಿ ಸಂತಾನವಾಗಲಿಲ್ಲ ಎನ್ನುವುದಾಗಿ ಚಿಂತಿಸಬೇಡ. ವಾರಾಹಿ ನದಿಯ ಮೂಲದಲ್ಲಿ ಇರ್ತಕ್ಕಂತಹ ಶ್ರೀದೇವಿಯ ವಿಗ್ರಹವನ್ನು ತಂದು ಮಂದಾರ್ತಿಯಲ್ಲಿ ಪ್ರತಿಷ್ಠಾಪಿಸಿದ್ದೆ ಹೌದಂತಾದ್ರೆ ನಿನ್ನ ಪಾಲಿಗೆ ಸಂತಾನವಾಗ್ಲಿಕ್ಕಿದೆ ಮಗನೇ. ಹೋಗುವ ಹೋಗುವ ಹೋಗುವ.
ವರಪಾಲ ವಿದ್ಯೆಯಿಂದ ಇತ್ತೆತ್ತು ಹುಡುಗಾಡಿದ ಪರಿಯ ಏನೆಂಬೇ ಸ್ವಾಮಿ, ಏನಿದು? ದಿನ ಬೆಳಿಗ್ಗೆ ನಾನೇ ಎಬ್ಬಿಸುವವಳು ನಿಮ್ಮನ್ನ. ಬಿಸಿ ಹಾಲನ್ನು ತಂದು ನನಗೆ ಬಿಸಿ ಹೌದು ಹಾಲನ್ನು ಕೊಡ್ತಾ ಇದ್ದಳು. ಹೌದು, ಇವತ್ತು ನೀವು ಹಾಗಲ್ಲ ಎಚ್ಚರವಾಗಿ ಕಾಂತೆ. ರಮಣಿ ರಮಣಿ ಎನ್ನುವುದಾಗಿ ಕೂಗ್ತಾ ಇದ್ದೀರಲ್ಲ, ನಾನೇ ನಿನ್ನ ಮೈಮುಟ್ಟಿ ಎಬ್ಬಿಸಬೇಕಾದ ಪ್ರಸಂಗ ಇದಿರಾಯ್ತಲ್ಲ. ಏನಾಯ್ತು? ಅದೇ ಆಶ್ಚರ್ಯ ಆದದ್ದು ರಮಣಿ. ಹಾ. ಸತಿಪತಿಗಳು ಒಂದಾಗಿ ಮಲಗಿರುವ ಸಂದರ್ಭ ನಾನೊಂದು ಕನಸು ಕಂಡೆ ಕಾಂತೆ. ಕನಸ? ಕನಸಿನಲ್ಲಿ ಕಂಡಿರುವಂತಹ ದೃಶ್ಯ ಬೇರೆ ಯಾವುದೂ ಅಲ್ಲ. ಏನದು? ಸುಬ್ರಹ್ಮಣ್ಯ ಸ್ವಾಮಿಯ ವಟರೂಪದಲ್ಲಿ ಬಂದು ತಿಳಿಸಿದ ವಿಚಾರ ಹೀಗೆ. ಭಕ್ತ ದೇವವರ್ಮ ಸಂತಾನವಾಗಲಿಲ್ಲ ಎನ್ನುವ ಕಾರಣಕ್ಕಾಗಿ ವ್ಯತಿಸಬೇಡ. ಸಮಯದಲ್ಲೇ ವಾರಾಹಿ ನದಿಯ ಮೂಲದಲ್ಲಿರುವಂತಹ ದೇವಿ ವಿಗ್ರಹವನ್ನು ತಂದು ಶ್ರೀ ಕ್ಷೇತ್ರ ಒಂದಾರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ನಿನಗೆ ಸಂತಾನವಾಗ್ತದೆ ಮಗನೇ, ಹೋಗು ಮಗನೇ, ಹೋಗು ಮಗನೇ ಎನ್ನುವ ಹಾಗೆ ತೊದಲು ನುಡಿಯಲ್ಲಿ 3 ಬಾರಿ ತಿಳಿಸಿದ್ದಾನೆ. ಹಾಗಾಗಿ ನಾನೀಗ ಹೊರಟದ್ದು ವಾರಾಹಿ ನದಿ ಮೂಲಕ್ಕೆ. ಸ್ವಲ್ಪ ನಿಲ್ಲಿ. ಅರುವಲೆಂದಳು ಸತಿ ರಮಣನಿದೆಯೇ ಬಿದ್ದು ಅರುವಲೆಂದಳು ಸತಿ ರಮಣನಿದೆಯೇ ಬಿದ್ದು ಶಿರಗೇರಲುತ್ತಿರುವುದು ಬಿದ್ದ ಶಿರಗೇರಲುತ್ತಿರುವುದು ಬರಿದೆ ಯೋಚಿಸಬೇಡ ಅರಸನೀಗತಿ, ಬರಿದೆ ಯೋಚಿಸಬೇಡ ಅರಸನೀಗತಿ. ಇದು ಸರಿ 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 ಅನ್ನೋದು ನಿರ್ಧಾರ. ಬರಿದೆ ಯೋಚಿಸಬೇಡ ಅರಸನಿಗೆಂದರೆ ಸರಿಯನುತ್ತ ಸುಮ್ಮನಿದ್ದ, ಇದು ಸರಿಯನುತ್ತ ಸುಮ್ಮನಿದ್ದ. ರಮಣ ನಿನಗೆ ಬಿಟ್ಟ. ಸ್ವಾಮಿ, ರಮಣಿ, ಈ ಕನಸು ಬಿತ್ತು ಎನ್ನುವ ಕಾರಣಕ್ಕೆ ಈಗ ನೀವು ಹೊರಟಿದ್ದು ವಾರಾಹಿ ನದಿ ಮೂಲ. ವಾರಾಹಿಗ. ಹೌದು. ಈ ಕನಸೆಲ್ಲ ಬೀಳುವುದಕ್ಕೆ ಹಲವಷ್ಟು ಕಾರಣ ಉಂಟಂತೆ. ಕನಸು ಬೀಳುವುದಕ್ಕೆ ಕಾರಣಗಳು ಹಲವಾರು. ಹಲವಾರು. ಅದರಲ್ಲಿ ಪ್ರಮುಖವಾಗಿ 3 ನೆನಪು ಮಾಡ್ತೇನೆ ನಾನು. ಯಾವುದು ಅಂತ ಕೇಳಬಹುದು. ಒಂದು, ಬಿಸಿಲಿನಲ್ಲಿ ವಿಪರೀತವಾಗಿ ತಿರುಗಾಟ ಮಾಡಿದ್ರೆ ಕನಸು ಬೀಳುವಂತ ಸಾಧ್ಯತೆ ಇರ್ತದಂತೆ. ಒಂದು. ಇನ್ನು ನಾವು ಸೇವಿಸುವಂತ ಆಹಾರದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಕನಸು ಬೀಳುವಂತ ಸಾಧ್ಯತೆ ಇರ್ತದಂತೆ. 2. ಇನ್ನು ನಾವು ಹಗಲಿನಲ್ಲಿ ಏನನ್ನು ನೋಡ್ತೇವೋ ಏನನ್ನು ಕೇಳ್ತೇವೋ ಅದನ್ನೇ ಮೆಲುಕು ಹಾಕುತ್ತಾ ಮಲಗಿದ್ದೆ ಹೋದಂತಾದ್ರೆ ಅದುವೇ ಕನಸಿನ ರೂಪದಲ್ಲಿ ಕಾಣಬಹುದಂತೆ. ರಮಣಿ, ನೀನು ಹೇಳಿದ ಈ 3 ಕಾರಣಗಳು ನಿನ್ನ ಇನಿಯನಿಗೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಪಿತ್ತ ವಿಕೋಪದ ಕನಸು ಬೀಳುತ್ತದೆ ಅಂತ ಹೇಳಿದೆ. ಪಿತ್ತ ನಿನ್ನ ಗಂಡನಿಗೆ ಇತ್ತ? ಪ್ರತಿಯೊಬ್ಬರಿಗೂ ಇರ್ತದೆ ಸ್ವಾಮಿ, ಆದ್ರೆ ಹೆಚ್ಚು ಕಡಿಮೆ ಆಗ್ಬಾರ್ದಷ್ಟೇ. ನನಗಿಲ್ಲ ಅಂತಲ್ಲ, ಆದ್ರೆ ಪಿತ್ತ ವಿಕೋಪದ ಕನಸು ಬೀಳುವ ಸಾಧ್ಯತೆ ನಿನ್ನ ಗಂಡನಿಗಿಲ್ಲ. ಇಲ್ವೇ ಇಲ್ಲ. ಯಾಕೆ ಅಂತ ಕೇಳು. ಪಿತ್ತ ವಿಕೋಪದ ಕನಸು ಬೀಳುವ ಪ್ರಾಯ ನನಗೇನು ಅಲ್ಲ. ಅಲ್ವೇ ಅಲ್ಲ. ಪಿತ್ತ ವಿಕೋಪದ ಕನಸು ಬೀಳುವ ಸಾಧ್ಯತೆ ಇರುವುದು ಯಾರಿಗೆ? ಪುಂಡಪೋಕರಿಗೆ. ಸರಿ. ಪ್ರಾಯದ ಗಂಡು ಮಕ್ಕಳು ಮಧ್ಯಾಹ್ನ ಹೊತ್ತಿನಲ್ಲಿ ತಿರುಗಾಟ ಮಾಡಿ ಮನೆಗೆ ಬಂದು ಮಲಗಿದ್ರೆ ಪಿತ್ತ ವಿಕೋಪದ ಕನಸು ಬೀಳುವುದಕ್ಕೆ ಸಾಧ್ಯ ಉಂಟು. ನೀವು ತಿರುಗಾಟ ಮಾಡುವುದು? ನಿನ್ನ ಗಂಡ ಏನ ಪುಂಡನೇ? ಅಲ್ವೇ ಅಲ್ಲ. ಒಂದು ದಿವಸವಾದ್ರೂ ಬಿಸಿಲಿನಲ್ಲಿ ತಿರುಗಾಟ ಮಾಡಿದ ದಾಖಲೆ ಉಂಟಾ? ಶ್ವೇತ ಛತ್ರ ಬಿಟ್ಟು ಹೊರಟವರೇ ಅಲ್ಲ ನೀವು. ಅಡಿಯಲ್ಲಿಯೇ ಓಡಾಟ ಮಾಡುವವ. ಹಾಗಾಗಿ ನನಗೆ ಆ ಭ್ರಮೆ ಇಲ್ಲ. ಇಲ್ವೇ ಇಲ್ಲ. ಮತ್ತೆ ಆಹಾರ ವ್ಯತ್ಯಾಸದ ದೋಷದಿಂದ ಕನಸು ಬೀಳ್ತದೆ ಎಂದೆ. ಯಾವ ಕಾರಣಕ್ಕೂ ಹಾಗಾಗುವುದಕ್ಕೆ ಸಾಧ್ಯ ಇಲ್ಲ. ಪತಿಭಕ್ತಿ ಪರಾಯಣಿ ಸಾಧ್ವಿ ಶಿರೋಮಣಿ ಆಗಿರುವಂತ ನನ್ನ ಧರ್ಮಪತ್ನಿ ನೀನಿದ್ದೀಯ. ನಿನ್ನ ಗಂಡ ಎಷ್ಟೊತ್ತಿಗೆ ಯಾವ ಆಹಾರವನ್ನ ತಿಂತಾನೆ ಎನ್ನುವುದು ನಿನಗೆ ಚೆನ್ನಾಗಿ ಗೊತ್ತು. ನಂಗೆ ಗೊತ್ತು. ನಾನು ತಿನ್ನುವ ಪೌಷ್ಟಿಕ ಆಹಾರವನ್ನು ಒದಗಿಸಿಕೊಡುವವಳು ನೀನಿದ್ದೀಯ. ಹಾಗಾಗಿ ಆ ಭ್ರಮೆ ನನಗಿಲ್ಲ. ಮತ್ತೆ ಹೇಳಿದೆಯಲ್ಲ, ಜೀವಿತದಲ್ಲಿ ನಾವು ಏನನ್ನ ಕಾಣ್ತೇವೋ ಅದನ್ನು ನೆನಪಿಸಿಕೊಂಡು ಮಲಗಿದಾಗ ಸ್ವಪ್ನ ರೂಪದಲ್ಲಿ ಬೀಳುತ್ತದೆ ಅಂತ. ಅಂತ ನೆನಪಿಸುವ ದೃಶ್ಯವನ್ನ ಇವತ್ತು ನಾವು ಏನು ಕಂಡಿದ್ದೇವೆ ಅಂತ ಬೇಕಲ್ಲ ಸ್ವಾಮಿ. ಇಲ್ಲಿವರೆಗೆ ನೆನಪಾದದ್ದೇ ಅಲ್ಲ ನನ್ಗೆ. ಯಾವುದು? ಈಗ ಗೊತ್ತಾಯ್ತು. ಮೊನ್ನೆ ದಿವಸ ನಾವು ಮಂದರ್ತಿಗೆ ಹೋಗ್ಲಿಲ್ವಾ? ಹೌದಲ್ಲ? ಹೌದು. ಅಲ್ಲಿ ದೇವರನ್ನ ನಾವು ಪ್ರಾರ್ಥಿಸಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅನನ್ಯ ಭಕ್ತಿಯಿಂದ ಧ್ಯಾನಿಸಿದ್ದೇವೆ. ಅಷ್ಟೇ ಅಲ್ಲ, ಸುದೇವ ಬ್ರಾಹ್ಮಣರು ಕೂಡ ನಮ್ಮ
ಸಂಸಾರದ ಕುರಿತಾಗಿ ಕೆಲವಷ್ಟು ಹಿತವಚನಗಳನ್ನೆಲ್ಲ ಹೇಳಿದ್ದಾರೆ. ಹೌದೇ ಹೌದು. ಯೋಚಿಸಬೇಡ ಭೂಪತಿ, ಹಾ. ಇನ್ನು ಮುಂದೆ ನಿಮಗೆ ಸಂತಾನವಾಗುತ್ತದೆ ಎನ್ನುವುದಾಗಿ ಹಿತನುಡಿಗಳನ್ನೆಲ್ಲ ಹೇಳಿದ್ದಾರೆ. ನೀನು ಅದನ್ನು ನೆನಪಿಟ್ಟುಕೊಂಡ ಸಾಕು ಪುಣ್ಯ. ಹಾ. ನೀವು ಅದನ್ನೇ ಮೆಲುಕು ಹಾಕಿದ ಮಲಗಿದವರು. ಹಾ. ರಾತ್ರಿ ಮಲಗುವಂತ ಸಂದರ್ಭದಲ್ಲಿ ನನ್ನಲ್ಲಿ ಒಮ್ಮೆ ವಿಷಯ ಹೇಳಿಲ್ವಾ? ಹೌದು. ಅದುವೇ ಕನಸಿನ ರೂಪದಲ್ಲಿ ಕಂಡಿರಬಹುದು. ಹಾ. ನೋಡಿ, ಹಾ. ಇನ್ನು ಬೆಳಗಾಗ್ಲಿಲ್ಲ ಸ್ವಲ್ಪ ರಾತ್ರಿ ಉಂಟು ರಮಣ. ಅಲ್ವಾ? ಹಾ. ನಿಜವಾದ ಕನಸೇ ಹೋದಂತಾದ್ರೆ, ಹಾ. ಮತ್ತೆ ಮರುಕಳಿಸಿ ಬಿದ್ದದ್ದೇ ಹೋದಂತಾದ್ರೆ, ಹಾ. ನನ್ನ ಮರು ಮಾತಿಲ್ಲ ಮತ್ತೆ. ಅದು ಪ್ರಕೃತಿಗೆ ವಿರುದ್ಧ ಆಗುದಿಲ್ಲಲ್ಲ? ಆಗುವುದೇ ಇಲ್ಲ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.